ಇಂದು ಹೈಕೋರ್ಟ್ ನೀಡಿದ ತೀರ್ಪು ನಮಗೆ ಅಸಮಾಧಾನಕರವಾಗಿದ್ದು ಸಂವಿಧಾನ ನೀಡಿದ ಹಕ್ಕನ್ನ ಮೊಟಕುಗೊಳಿಸಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಹಿತವನ್ನ ಕಡೆಗಣಿಸಿ ಸಂಘ ಪರಿವಾರದ ಹಠಕ್ಕೆ ಬಿದ್ದಂತೆ ಮಾಡಿದ ಆದೇಶ ಇದಾಗಿದೆ ಎಂದು ನ್ಯಾಷನಲ್ ವಿಮೆನ್ಸ್ ಫ್ರಂಟ್ ಕರ್ನಾಟಕ ರಾಜ್ಯಾಧ್ಯಕ್ಷೆ ಫರ್ಜಾನಾ ಮೊಹಮ್ಮದ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತೀರ್ಪು ಸಾಂವಿಧಾನಿಕ ಹಕ್ಕನ್ನ ಕಸಿಯುವಂತ ತೀರ್ಪಾಗಿದ್ದು ಮುಸ್ಲಿಂ ಮಹಿಳೆಯರ ಸಾಕ್ಷರತೆ ಹೆಚ್ಚಳವನ್ನ ಸಹಿಸದೆ ಸಂಘ ಪರಿವಾರ ಮಹಿಳಾ ದ್ವೇಷಿ ಪ್ರತಿಗಾಮಿ ಕೂಟದಂತೆ ವರ್ತಿಸಿದೆ. ಮುಸ್ಲಿಮರ ಸಾಕ್ಷರತೆಯನ್ನ ಇದು ಸಹಿಸುವುದಿಲ್ಲ. ಇದೇ ಕಾರಣಕ್ಕೆ ಹಿಜಾಬ್ ವಿವಾದ ಹುಟ್ಟು ಹಾಕಲಾಗಿದೆ ಎಂದು ಅವರು ನುಡಿದರು. ಮುಸ್ಲಿಂ ಸಮುದಾಯಕ್ಕೆ ನೋವುಂಟು ಮಾಡಿದ ತೀರ್ಪು ಇದಾಗಿದ್ದು ಇದರಿಂದ ಸಂಘ ಪರಿವಾರಕ್ಕೆ ಖುಷಿಯಾಗಿದೆ. ವಾದ ಪ್ರತಿವಾದಗಳನ್ನ ತಾಳ್ಮೆಯಿಂದ ಆಲಿಸಿದ ವಿದ್ಯಾರ್ಥಿನಿಯರಿಗೆ ಅನ್ಯಾಯವಾಗಿದೆ. ಅವರು ಧೃತಿಗೆಡದೆ ಕಾನೂನು ಹೋರಾಟ ಮುಂದುವರಿಸುವುದಾದರೆ ನಮ್ಮ ಸಂಘಟನೆ ವಿದ್ಯಾರ್ಥಿನಿಗಳಿಗೆ ಬೆಂಬಲ ನೀಡಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನೌಶಿರಾ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷೆ ಜಲೇಖಾ ಉಪಸ್ಥಿತರಿದ್ದರು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ವಾತಂತ್ರ್ಯ ನಂತರ ನಮ್ಮ ಮಹಿಳಾ ಸಾಕ್ಷರತೆಯು ಬಹಳ ಹೆಚ್ಚಳವನ್ನು ಕಂಡಿದೆ. ಇದು ನಿಜವಾಗಿಯೂ ಸಂತೋಷಕರವಾದಂತಹ ವಿಷಯ. ಆದರೆ ಕರ್ನಾಟಕದಲ್ಲಿ ಮಹಿಳಾ ಸಾಕ್ಷರತೆ 68.08ರಷ್ಟಿದೆ. ಆದರೆ ಈ ಸಂಘ ಪರಿವಾರಕ್ಕೆ ಏನಂತ ಹೇಳಿದರೆ ಇದೊಂದು ಮಹಿಳಾ ದ್ವೇಷಿ ಮತ್ತು ಒಂದು ಪ್ರತಿಗಾಮಿ ಕೂಟವಾಗಿದೆ. ಇದು ಈ ಒಂದು ಸಾಕ್ಷರತೆಯ ಹೆಚ್ಚಳವನ್ನು ಅದು ಸಹಿಸುವುದಿಲ್ಲ. ಆ ಕಾರಣದಿಂದಾಗಿ ತನ್ನ ದ್ವೇಷ ಸಾಧನೆಯನ್ನು ಮಾಡಲಿಕ್ಕಾಗಿ ಅದೇನು ಮಾಡ್ತದೆ, ಈ ಒಂದು ಹಿಜಾಬ್ ಪ್ರಕರಣವನ್ನು ಹುಟ್ಟುಹಾಕ್ತದೆ. ಈ ಹಿಜಾಬ್ ಪ್ರಕರಣವೇ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಗುವಿನ ವಾತಾವರಣವನ್ನು ಸೃಷ್ಟಿಸ್ತದೆ. ಹಾಗಾಗಿ ನಮ್ಮ ಮುಸ್ಲಿಂ ವಿದ್ಯಾರ್ಥಿನಿಗಳು ಏನು ಮಾಡ್ತಾರೆ, ಹೈಕೋರ್ಟಿಗೆ ಅಪೀಲ್ ಹಾಕ್ತಾರೆ. ಅವರು ನಮ್ಮ ಮುಸ್ಲಿಂ ಮಕ್ಕಳು ಅವರು ಹೈಕೋರ್ಟ್ನ ತೀರ್ಪಿಗಾಗಿ ಬಹಳ ತಾಳ್ಮೆಯಿಂದ ಕಾತರದಿಂದ ಕಾಯ್ತಿರುವಂಥ ಸಂದರ್ಭದಲ್ಲಿ ಆಗಿರ್ತದೆ ಇಂಥ ಒಂದು ತೀರ್ಪು ಬಂದಿರುವಂಥದ್ದು. ಇದರಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬಹಳ ನೋವುಂಟು ಮಾಡಿದಂತಹ ಒಂದು ತೀರ್ಪಾಗಿದೆ ಇದು. ಆದರೆ ಈ ಒಂದು ತೀರ್ಪಿನಿಂದ ಯಾರಿಗೆ ಸಂತೋಷವಾಗಿದೆ ಅಂತ ಹೇಳಿದರೆ ಸಂಘ ಪರಿವಾರಕ್ಕೆ. ಯಾಕೆಂತ ಹೇಳಿದರೆ ಅದೊಂದು ತೀವ್ರಗಾಮಿಯಾದಂತಹ ಒಂದು ಸಂಘಟನೆಯಾಗಿದೆ. ಇದರಿಂದ ನಮಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದರೆ, ವಾದ ಪ್ರತಿವಾದಗಳನ್ನು ತಾಳ್ಮೆಯಿಂದ ಆಲಿಸಿದಂಥ ವಿದ್ಯಾರ್ಥಿನಿಗಳಿಗೆ ಎಲ್ಲಿಯೂ ಕೂಡ ನ್ಯಾಯವು ಸಿಗಲಿಲ್ಲ. ಒಂದು ವೇಳೆ ಅವರು ಧೃತಿಗೆಡದೆ ಇನ್ನೂ ಕಾನೂನು ಹೋರಾಟಗಳನ್ನು ಮುಂದುವರಿಸುವುದಾದರೆ ನ್ಯಾಷನಲ್ ವುಮೆನ್ಸ್ ಫ್ರಂಟ್ ತನ್ನ ಸಂಪೂರ್ಣವಾದ ಬೆಂಬಲವನ್ನು ಆ ವಿದ್ಯಾರ್ಥಿನಿಗಳಿಗೆ ನೀಡಲಿದೆ.